ದೃಶ್ಯ ಮೂವೀಸ್ ಲಾಂಛನದಲ್ಲಿ ದಯಾನಂದ್ ಎಸ್ ರೈ ನಿರ್ಮಾಣದ ರಜಾಕ್ ಪುತ್ತೂರು ನಿರ್ದೇಶನದ ಕರಾವಳಿಯಲ್ಲಿ ವಿನೂತನ ರೀತಿಯಲ್ಲಿ ತಯಾರಾದ ಕನ್ನಡದ ಬಹು ನಿರೀಕ್ಷಿತ ಕನ್ನಡ ಸಿನಿಮಾ ಪೆನ್ಸಿಲ್ ಬಾಕ್ಸ್ ನವೆಂಬರ್ 29ಕ್ಕೆ ಬಿಡುಗಡೆಯಾಗಲಿದ್ದು, ಚಿತ್ರಕ್ಕೆ ಸಮಾಜ ಸೇವಕರು ಹಾಗೂ ಕಾರ್ಮಿಕ ಮುಖಂಡರಾಗಿರುವ ಡಾಕ್ಟರ್ ರವಿ ಶೆಟ್ಟಿ ಅವರು ಚಿತ್ರಕ್ಕೆ ಶುಭ ಕೋರಿದ್ದಾರೆ. ಆತ್ಮೀಯರೇ, ಇದೇ ನವೆಂಬರ್ 29ರಂದು ನನ್ನ ಕರಾವಳಿಯ ಒಂದು ಕಲಾ ತಂಡ ಏನು ಒಂದು ಪೆನ್ಸಿಲ್ ಬಾಕ್ಸ್ ಅನ್ನೋ ಒಂದು ಮೂವಿಯನ್ನು ತಯಾರು ಮಾಡಿದೆ, ಚಲನಚಿತ್ರವನ್ನು. ಇದು ಕರ್ನಾಟಕ ರಾಜ್ಯಾದ್ಯಂತ ನವೆಂಬರ್ 29ರಂದು ಬಿಡುಗಡೆ ಆಗ್ತಾಯಿದೆ. ಇದರಲ್ಲಿ ಬಹಳ ಹೆಸರಾಂತ ಕಲಾವಿದರಾದಂಥ ನಮ್ಮ ಅರವಿಂದ್ ಬೋಳರವರು, ಭೋಜರಾಜ್ ವಾಮಂಜೂರವರು ಇದ್ದಾರೆ. ಅದಲ್ಲದೆ ನನ್ನ ಆತ್ಮೀಯ ಮಿತ್ರ ಹಾಗೂ ಸಹೋದರರಾದಂತಹ ಸೋದರರೇ ಅಂದರೆ ತಪ್ಪಾಗಲಿಕ್ಕಿಲ್ಲ, ರಮೇಶ್ ರೈ ಕುಕ್ಕುವಳ್ಳಿಯವರು ಅವರು ಕೂಡ ಅಭಿನಯ ಮಾಡಿದ್ದಾರೆ. ಇದನ್ನು ದೃಶ್ಯ ಮೂವೀಸ್ ದಯಾನಂದ್ ರೈ ಅವರು ಏನಿದ್ದಾರೋ ಅವರು ಒಂದು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ರಜಾಕ್ ಪುತ್ತೂರು ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ದೀಕ್ಷಾ ಡಿ ರೈ ಅವರು ಇದರಲ್ಲಿ ನಟಿಯಾಗಿ ಇದು ಮಾಡ್ತಾ ಇದ್ದಾರೆ. ಈ ನವೆಂಬರ್ 29ನೇ ತಾರೀಕು ಏನು ಈ ಚಲನಚಿತ್ರ ಬಿಡುಗಡೆ ಆಗ್ತಾಯಿದೆಯೋ, ಈ ಚಲನಚಿತ್ರನ ನಾನಂತೂ ಹೋಗಿ ನೋಡ್ತೀನಿ. ಕರಾವಳಿಯ ಒಂದು ಹೆಮ್ಮೆಯ ಒಂದು ಕೊಡುಗೆ ಅಂತ ಹೇಳಿದರೂ ಪರವಾಗಿಲ್ಲ. ಪೆನ್ಸಿಲ್ ಬಾಕ್ಸ್ ಹೆಸರಿನಲ್ಲಿರುವಂಥದ್ದೇ ಏನೋ ಒಂದು ವಿಶಿಷ್ಟತೆ ಆ ಚಲನಚಿತ್ರದಲ್ಲಿ ಇದೆ. ಚಿತ್ರದ ಟ್ರೈಲರ್ ಅನ್ನು ನಿನ್ನೆ ಪುತ್ತೂರಿನ ಸುಧಾನಾ ವಸತಿಯುತ ಶಾಲೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಚಿತ್ರಕ್ಕೆ ಕರಾವಳಿಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ತಲೆ ನಂದಲ್ವಾ, ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ. ರಕ್ಷಣೆ ಮಾಡಬೇಕು ನಾವು. ನೀನೇನೋ ಒಂದು ಸಮಸ್ಯೆ ಸಿಕ್ಕಾಕೊಂಡಿದ್ಯಾ? ನನ್ನ ಮಗನ್ನ ಅದು ಬರೀ ಪೆನ್ಸಿಲ್ ಬಾಕ್ಸ್.